ಜಯ ಕರ್ನಾಟಕ ಜನಪರ ವೇದಿಕೆಯಿಂದ 75ನೇ ಸ್ವಾತಂತ್ರ್ಯೋತ್ಸವ ಆಚರಣೆ. ತಿಪಟೂರು ಇಲ್ಲಿನ ಕೆಆರ್ಎಸ್ ಬಡಾವಣೆಯಲ್ಲಿರುವ ಜಯ ಕರ್ನಾಟಕ ವೃತ್ತದಲ್ಲಿ ತಾಲೂಕು ಜಯ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ 75ನೇ ಸುವರ್ಣ ಮಹೋತ್ಸವ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಿತು. ಸೈನಿಕ ಟಿಎಸ್ ಷಣ್ಮುಗ, ಉಪವಿಭಾಗಾಧಿಕಾರಿಗಳಾದ ಕಚೇರಿಯ ತಹಶೀಲ್ದಾರ್ ಕೆಎಲ್ ಪರಮೇಶ್ವರಯ್ಯ ಮತ್ತು ನಿವೃತ್ತ ಲೀಡ್ ಬ್ಯಾಂಕ್ ಮುಖ್ಯಸ್ಥ ಜ್ಯೋತಿ ಗಣೇಶ್ ಮಾತನಾಡಿದರು. ಸಂಘಟನೆಯ ತಾಲೂಕು ಅಧ್ಯಕ್ಷ ಬಿಟಿ ಕುಮಾರ್, ನಿವೃತ್ತ ಶಿಕ್ಷಕ ಸೋಮಶೇಖರ್, ಸಂಘಟನೆಯ ಜಿಲ್ಲಾ ಉಪಾಧ್ಯಕ್ಷ ಬಿಬಿ ಬಸವರಾಜ್, ನೌಕರರ ಘಟಕದ ಡಾಕ್ಟರ್ ಮೋಹನ್, ಎಐಟಿಯುಸಿ ಸಂಚಾಲಕ ಗೋವಿಂದರಾಜು, ಸಮಾಜ ಸೇವಕ ಬಿಆರ್ ಶಶಿಧರ್, ತಾಲೂಕು ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್, ಉಪಾಧ್ಯಕ್ಷ ಸಿದ್ದೇಶ್, ಕಾರ್ಯದರ್ಶಿ ಹೆಂಡಿಸ್ಕೆರೆ ರವಿ, ನಗರ ಕಾರ್ಯದರ್ಶಿ ಲೋಕೇಶ್, ಮುಖಂಡ ಕೆಆರ್ ಬೋಜೇಗೌಡ, ಸಹ ಕಾರ್ಯದರ್ಶಿ ವಿಜಯಕುಮಾರ್, ಆಟೋ ಘಟಕದ ಕಾಂತರಾಜ್, ಕಲ್ಕೆಳೆ ಘಟಕದ ಗಂಗಾಧರಯ್ಯ, ಯುವ ಘಟಕದ ರೋಹನ್ ರಾಜ್, ಶ್ವೇತಕುಮಾರ್, ಕೆಇಬಿ ಸೋಮಶೇಖರ್, ಮುಖಂಡರಾದ ಅಂಗಡಿ ಕಿಟ್ಟಪ್ಪ, ನಿವೃತ್ತ ನೌಕರರ ಷಡಕ್ಷರಿ ಸಂಘಟನೆಯ ರಮೇಶ್ ಮತ್ತು ಚಂದ್ರಶೇಖರ್ ಸೇರಿದಂತೆ ಸಂಘಟನೆಯ ವಿದ್ಯಾರ್ಥಿ ಘಟಕದ ಪದಾಧಿಕಾರಿಗಳು ಭಾಗವಹಿಸಿದ್ರು. ವರದಿ ಆನಂದ್, ತಿಪಟೂರು. ಸರಗೂರಿನಲ್ಲಿ 75ನೇ ಸ್ವತಂತ್ರ ಅಮೃತ ಮಹೋತ್ಸವ ಕಾರ್ಯಕ್ರಮ. ಸರಗೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಸಮಿತಿ ವತಿಯಿಂದ 75ನೇ ಸ್ವತಂತ್ರ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಪಟ್ಟಣದ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಹಮ್ಮಿಕೊಳ್ಳಲಾಯಿತು. ಪ್ರಥಮ ದರ್ಜೆ ಕಾಲೇಜಿನಿಂದ ಶಾಲೆಯ ಮಕ್ಕಳು ಹೊರಟು ಸರಗೂರು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಅದೇ ಮಾರ್ಗವಾಗಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ವಿವಿಧ ಶಾಲೆಯ ಮಕ್ಕಳಿಂದ ಪಥಸಂಚಲನ ನಡೆಸಿದರು. ತಹಶೀಲ್ದಾರ್ ಚೆಲುವರಾಜು ಗೌರವ ವಂದನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಅನಿಲ್ ಚಿಕ್ಕಮಾದು, ತಹಶೀಲ್ದಾರ್ ಚೆಲುವರಾಜು, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ರಾಧಿಕಾ ಶ್ರೀನಾಥ್, ಉಪಾಧ್ಯಕ್ಷ ವಿನಾಯಕ್ ಪ್ರಸಾದ್, ಪಟ್ಟಣ ಪಂಚಾಯಿತಿ ಸದಸ್ಯರು ಎಸ್ಎಲ್ ರಾಜಣ್ಣ, ಶ್ರೀನಿವಾಸ್, ಹೇಮಾವತಿ, ರಮೇಶ್, ಸಣ್ಣ ತಾಯಮ್ಮ, ಶಿವಕುಮಾರ್, ಚೈತ್ರಸ್ವಾಮಿ, ಉಮಾರ ಚಂದ್ರ, ದಿವ್ಯ ನವೀನ್, ಚೆಲುವಕೃಷ್ಣ, ನೂರಾಳ ಸ್ವಾಮಿ, ಇನ್ನು ತಾಲೂಕಿನ ಅಧಿಕಾರಿಗಳು ಹಾಗೂ ಶಾಲೆಯ ಮಕ್ಕಳು, ಶಿಕ್ಷಕರು, ಇನ್ನು ಹೆಚ್ಚಿನ ರೀತಿಯಲ್ಲಿ ಸಿಬ್ಬಂದಿ ಭಾಗವಹಿಸಿದ್ರು. ವರದಿ ಚಂದ್ರಹಾದನೂರು. ಜನಗಣ ಮನಾಧಿನಾಯಕ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ಬಂಗ ವಿಮಾನೆ ವಾಲ ವೀರಂಕೋ ಹರ್ಷಾನೆ ವಾಲ ಮಾತೃಭೂಮಿ ಕಾ ತನು ಮನುಸಾರ ಜಯ ಹಮಾರ ಶಾನ ಗೌರವವನ್ನು ಸ್ವೀಕರಿಸಿದಂಥ ದಂಡಾಧಿಕಾರಿಗೆ ಧನ್ಯವಾದಗಳು. ಬಹಳ ಉತ್ಸುಕತೆಯಿಂದ ಭಾಗವಹಿಸಿದಂತಹ ಮುಳ್ಳೂರು ಶಾಲೆ ವಿದ್ಯಾರ್ಥಿಗಳಿಗೆ ಅಭಿನಂದನೆ. ಬಹಳ ಗಾಂಭೀರ್ಯದಿಂದ ಗೌರವ ವಂದನೆಯನ್ನು ನೀಡ್ತಾ ಇದ್ದಾರೆ. ಗೌರವ ವಂದನೆ ನೀಡಿದಂತಹ ಸರಗೂರು ಶಾಲೆ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸರಗೂರು. ಗೌರವ ವಂದನೆಯನ್ನು ಸ್ವೀಕಾರ ಮಾಡಿದಂತಹ ದಂಡಾಧಿಕಾರಿಗಳಿಗೆ ಧನ್ಯವಾದಗಳು. ಪುತ್ತೂರಾಣಿ ಚೆನ್ನಮ್ಮ ವಂಕೆ ಹೋಗುವ ಆ ರೇಂಜಲ್ಲಿ ಗೌರವ ವಂದನೆಯನ್ನು ಸ್ವೀಕಾರ ಮಾಡುತ್ತಾ ಬರ್ತಾ ಇದ್ದಾರೆ. ಪಥದ ಸಂಚಲನದಲ್ಲಿ ಭಾಗವಹಿಸಿದಂತಹ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿಗಳಿಗೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ನಿಟ್ಟಿನಲ್ಲಿ ಬಹಳ
أشهد أن لا إله إلا ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಈ ದಿನ 75ನೇ ವರ್ಷದ ಅಮೃತ ಮಹೋತ್ಸವ ಹಾಗೂ 76ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಈ ದಿನ ನಾವು ಇಲ್ಲಿ ಸರ್ಕಾರಿ ಪದವಿ ಕಾಲೇಜು ಆವರಣದಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ದಿನ ಶಾಲಾ ಕಾಲೇಜು ಮಕ್ಕಳನ್ನು ಈ ಆವರಣಕ್ಕೆ ಆಹ್ವಾನಿಸಿ ಮತ್ತು ಅತಿಥಿ ಗಣ್ಯರೆಲ್ಲ ಆಹ್ವಾನಿಸಿ ಧ್ವಜಾರೋಹಣ ಮಾಡಿ ನಂತರ ನಮ್ಮ ಶಾಲಾ ಮಕ್ಕಳಿಂದ ಪಟ್ಟಣದ ಮುಖ್ಯ ಬೀದಿಗಳಲ್ಲಿ ಪಥಸಂಚಲನ ಹೋಗಿ ಮತ್ತೆ ವಾಪಸ್ ಇದೇ ಕ್ರೀಡಾಂಗಣಕ್ಕೆ ವಾಪಸ್ ಬರೋದ್ರ ಮೂಲಕ ಆ ಪಥಸಂಚಲನವನ್ನು ಪೂರ್ಣಗೊಳಿಸಿ ವೇದಿಕೆ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಇದನ್ನು ಎಲ್ಲ ಪಟ್ಟಣ ಪಂಚಾಯಿತಿಯ ಗೌರವಾನ್ವಿತ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಮತ್ತು ಜನಪ್ರತಿನಿಧಿಗಳ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿಗೊಳಿಸಬೇಕು ಅಂತ ತೀರ್ಮಾನ ಮಾಡಿ ಈ ದಿನ ನಾವು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಲಿಕ್ಕೆ ತೀರ್ಮಾನ ಕೈಗೊಂಡಿರುತ್ತೇವೆ. ಅವಾಗ ಸರ್ಗೂರು ಆಗಸ್ಟ್ 15ರಲ್ಲಿ ಇಂಡಿಪೆಂಡೆನ್ಸ್ ಡೇನ ಸರ್ಗೂರು ಕೋಟೆಯಲ್ಲಿ ಮಾಡ್ತಾ ಇದ್ದು, ರಿಪಬ್ಲಿಕ್ ಡೇನ ಸರ್ಗೂರಲ್ಲಿ ಕಳೆದ ಬಾರಿ ಬಾಲ್ಫೀಲ್ಡಲ್ಲಿ ಮಾಡಿದ್ದು. ಅದೇ ರೀತಿ ಬಾಲ್ಫೀಲ್ಡಲ್ಲಿ ರಿಪಬ್ಲಿಕ್ ಡೇನ ಈ ವರ್ಷ ಮಾಡಬೇಕು ಅಂದ್ಕೊಂಡಿದ್ದು. ಅದು ಆಗಸ್ಟ್ 15 ಕಾರ್ಯಕ್ರಮ ಇಲ್ಲೇ ಮಾಡೋದ್ರಿಂದ ಈ ಸತಿನ ರಿಪಬ್ಲಿಕ್ ಡೇನೂ ಕೂಡ ಕೋಟೆ ಮತ್ತು ಸರ್ಗೂರು ಯಾವ ರೀತಿ ತಾಲೂಕಲ್ಲಿ ವಿಂಗಡಣೆ ಆಗಿದೆ. ಅದೇ ರೀತಿ ಕೋಟೆಗೆ ಸಂಬಂಧಪಟ್ಟಂಗೆ ತಾಲೂಕಿಗೆ ಯಾವ್ಯಾವ ಶಾಲೆಗಳು ಯಾವ್ಯಾವ ಇಲಾಖೆ ಬರ್ತದೆ ಕೋಟೆಯಲ್ಲೇ ಮಾಡ್ಬೋದು. ಸರ್ಗೂರು ತಾಲೂಕಿಗೆ ಸಂಬಂಧಪಟ್ಟಂಗೆ ಯಾವ್ಯಾವ ಇಲಾಖೆಯವರು ಮತ್ತು ಸರ್ಗೂರು ಶಾಲೆಗೆ ಸಂಬಂಧಪಟ್ಟಂತೆ ಸರ್ಗೂರು ಡಿಗ್ರಿ ಕಾಲೇಜುಗಳಿಗೆ ಸಂಬಂಧಪಟ್ಟಂಗೆ ಸರ್ಗೂರಿಗೆ ಮುಂದಿನ ದಿನಗಳಲ್ಲಿ ಬಹಳ ಅರ್ಥಪೂರ್ವಕವಾಗಿ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರು, ಪುರಸಭೆ, ನಮ್ಮ ಪಟ್ಟಣ ಪಂಚಾಯತಿಯ ಸದಸ್ಯರು ಎಲ್ಲರೂ ಕೂಡ 12 ಜನ ಸದಸ್ಯರುಗಳು ಒಬ್ಬರು ಕೂಡ ಆಶೀರ್ವಾದಿದ್ದಾರೆ. ಅದೇ ರೀತಿ ತಾಲೂಕಿನ ದಂಡಾಧಿಕಾರಿಗಳು, ಬೆಳವಣಿಗೆಗಳು, ಹಾದನೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸ್ವಾತಂತ್ರ್ಯ ಅಮೃತ ಮಹೋತ್ಸವ. ಸರಗೂರಿನಲ್ಲಿ 75ನೇ ವರ್ಷದ ಸ್ವತಂತ್ರ ಅಮೃತ ಮಹೋತ್ಸವದ ದಿನಾಚರಣೆಯನ್ನು ಹಾದನೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಚರಿಸಲಾಯಿತು. ಸರಗೂರು ತಾಲೂಕಿನ ಹಾದನೂರು ಗ್ರಾಮದ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರು ಹಾಗೂ ಎಸ್ಡಿಎಂಸಿ ಅಧ್ಯಕ್ಷ ಸದಸ್ಯರು ಸೇರಿಕೊಂಡು ಧ್ವಜಾರೋಹಣ ನೆರವೇರಿಸಿದರು. ಶಾಲೆಯ ಆವರಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರು ಶಾಂತಮ್ಮ, ಎಸ್ಡಿಎಂಸಿ ಅಧ್ಯಕ್ಷ ಮಹೇಂದ್ರ, ಉಪಾಧ್ಯಕ್ಷ ಹುಂಬಾಳಮ್ಮ, ಗ್ರಾಮ ಪಂಚಾಯಿತಿ ಸದಸ್ಯರು ಶಿವರಾಜ್ ಅರಸ್, ಭಾಗ್ಯ, ಕೆಂಪಸಿದ್ದ, ಎಸ್ಡಿಎಂಸಿ ಸದಸ್ಯ ಶಿವಪಾಪಣ್ಣ, ನಂಜುಂಡಸ್ವಾಮಿ, ಗ್ರಾಮದ ಗಡಿ ಯಜಮಾರು ರಾಜಯ್ಯ, ಯಜಮಾರು ಮಹದೇವಸ್ವಾಮಿ, ಸುರೇಶ್, ಸಿದ್ದರಾಜು, ಮಾಜಿ ಎಸ್ಡಿಎಂಸಿ ಅಧ್ಯಕ್ಷ ಮಹದೇವಸ್ವಾಮಿ, ಮುಖಂಡರು ಮಹದೇವಸ್ವಾಮಿ, ಲೋಕೇಶ್, ಸೋಮೇಶ್, ಕಾಡಯ್ಯ ಹಾಜರಿದ್ದರು. ವರದಿ ಚಂದ್ರಹಾದನೂರು.
ಅನಕ್ಷರತೆ ಅಳಿಯಬೇಕು. महात्मा गांधी की, नेहरू की, संविधान शिल्पी अंबेडकर की, जय हिंद। वंदे मातरम सुरू कर. ದಿಕ್ಕು ದಿಕ್ಕಲಿ ಭಾವ ಬಂಧನ ಹರಿವಂತಿರಲ್ಲಡಿ ಗಗನ ಸಪ್ತ ಭೂಮಿಯಲ್ಲಿ ಶಾಂತಿ ಚಿಂತನ ನನ್ನ ಕಣಕಣದಿ ಕಣ್ಣಿ ಕಂಪನ Thank you.
ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಫೈಲ್. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.